ಬಂದರು ನಗರಿಯಲ್ಲಿ ಮತ್ತೆ ಡ್ರಗ್ಸ್ ಘಾಟು ಹೊಡೆಯಲಾರಂಭಿಸಿದೆ. ಡ್ರಗ್ಸ್ ಸೇವನೆಯ ಆರೋಪದಡಿಯಲ್ಲಿ ಇದೀಗ 5 ವಿದ್ಯಾರ್ಥಿಗಳನ್ನು ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ರುತಿನ್, ಮಾರ್ಟಿನ್ ಶಾಜಿ, ಅಕ್ಷಯ್, ಹರಿಕೃಷ್ಣನ್ ಹಾಗೂ ಆಕಾಶ್ ಕಣ್ಣೂರು ಬಂಧಿತರೆಲ್ಲರೂ ಕೇರಳ ಮೂಲದ ವಿದ್ಯಾರ್ಥಿಗಳಾಗಿದ್ದು ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇದ್ದಾರೆ ಎಂಬುದು ತಿಳಿದು ಬಂದಿದೆ. ನಿನ್ನೆ ರಾತ್ರಿ ಗಸ್ತಿನಲ್ಲಿದ್ದ ಪೊಲೀಸರು ಡ್ರಗ್ಸ್ ಸೇವನೆಯಲ್ಲಿ ತೊಡಗಿದ್ದ ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿಷೇಧಿತ ಅಮಲು ಪದಾರ್ಥ ಸೇವನೆಯಡಿ ಬಂಧನವಾಗಿರುವ ವಿದ್ಯಾರ್ಥಿಗಳ ಬಂಧನದ ಬಳಿಕ ಇದೀಗ ಇಲಾಖೆ ಮತ್ತೆ ಅಲರ್ಟ್ ಆಗಿದ್ದು ಡ್ರಗ್ಸ್ ಸರಬರಾಜು ಜಾಲವನ್ನ ಮಟ್ಟ ಹಾಕಲು ಮುಂದಾಗಿದೆ.